ಈ ಸುಡುವಂಥ ಬಿಸಿಲಿಗೆ ತಲೆ ಸುತ್ತು ಬಂದು ಬೀಳೋಕ್ಕಿಂತ ಮುಂಚೆ ಒಮ್ಮೆ ಈ ವಿಡಿಯೋನ ನೋಡಿ ಈ ಅಮೃತದಂಥ ಪಾನೀಯವನ್ನು ಒಮ್ಮೆ ಮಾಡಿ ಕುಡಿಯಿರಿ. ಬಿಸಿಲಿಗುಂಟಾಗುವಂಥ ನಿಶಕ್ತಿ ಇರ್ಬೋದು, ಸುಸ್ತು, ದಾಹ ಅಥವಾ ಬಾಯಾರಿಕೆ, ನೀವು ಎಷ್ಟೇ ನೀರು ಕುಡಿಯಿರಿ ಕಡಿಮೆ ಆಗಲ್ಲ, ಏನೇ ತಿನ್ನಿ ಕಡಿಮೆ ಆಗಲ್ಲ. ಅದೆಲ್ಲರಿಂದ ಮುಕ್ತಿ ಬೇಕು ಅಂತಂದರೆ ಇದೊಂದೇ ಅದ್ಭುತವಾಗಿರುವಂಥ ಉಪಾಯ. ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜ. ಕಾಮಕಸ್ತೂರಿ ಬೀಜವನ್ನು ನ್ಯಾಚುರಲ್ ಕೂಲೆಂಟ್ ಅಥವಾ ನ್ಯಾಚುರಲ್ AC ಅಂತಲೇ ಹೇಳ್ತಾರೆ. ಇದು ನಮ್ಮ ದೇಹನ ತಂಪು ಮಾಡುತ್ತೆ, ನಮಗೆ ಆ ನಿಶಕ್ತಿ ಇದ್ದರೆ ಅದನ್ನ ಒದ್ದೋಡಿಸುತ್ತೆ, ಆಮೇಲೆ ತುಂಬ ಎನರ್ಜಿ ಕೊಡುತ್ತೆ. 2 ಗ್ಲಾಸಷ್ಟು ಈ ಪಾನೀಯವನ್ನು ಮಾಡೋದಿದ್ರೆ 2 ಟೀ ಸ್ಪೂನಷ್ಟು ಈ ಸಬ್ಜಾ ಸೀಡನ್ನು ನಾವು ಸ್ವಲ್ಪ ನೀರಲ್ಲಿ ನೆನೆ ಹಾಕಬೇಕು. ನೆನೆ ಹಾಕಿ ಈ ಪಾನೀಯ ಮಾಡೋಕ್ಕಿಂತ 10 ನಿಮಿಷ ಮುಂಚೆ ನೀವು ನೆನೆ ಹಾಕಿದರೆ ಸಾಕು. ಕನ್ನಡದಲ್ಲಿ ನಾವಿದಕ್ಕೆ ಕಾಮಕಸ್ತೂರಿ ಬೀಜ ಅಂತ ಕೂಡ ಹೇಳ್ತೀವಿ. ಇದೊಂದು ಸ್ವಲ್ಪ ಹೊತ್ತಾದ ನಂತರ ಉಬ್ಬುತ್ತೆ. ಅಷ್ಟರೊಳಗಡೆ ನಾವು ಇದಕ್ಕೆ ಒಂದು ಬೇಸನ್ನು ರೆಡಿ ಮಾಡಬೇಕು. ಅಂದರೆ ಇದನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕೂಲಾಗಿರುವಂಥ ಹಾಲು, ಅಂದರೆ ಕಾಯಿಸಿ ತಣಿಸಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀರಲ್ವ ಆ ಹಾಲು. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಲ್ಲದಿದ್ರೂ ತೊಂದರೆ ಇಲ್ಲ. ಒಂದು ವೇಳೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರುವಂಥ ಚಿಲ್ಡ್ ಮಿಲ್ಕ್ ಇದ್ದರೆ ಇದರ ಅದ್ಭುತ ಲಾಭ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. 2 ಲೋಟದಷ್ಟು ಹಾಲಿಗೆ ನಾನು 2 ಚಮಚದಷ್ಟು ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ, ಇದನ್ನ ಹಾಕೊತಾ ಇದ್ದೇನೆ. ಆದಷ್ಟು ಒಳ್ಳೆ ಕ್ವಾಲಿಟಿ ಬೆಲ್ಲನ ಹಾಕಿ. ನಿಮಗೇನಾದರೂ ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಬೆಲ್ಲನ ಪುಡಿ ಮಾಡ್ಕೊಂಡು ಹಾಕೊಳ್ಳಿ, ಸಕ್ಕರೆ ಬೇಡ. ಬೆಲ್ಲ ಇನ್ಸ್ಟೆಂಟಾಗಿ ಎನರ್ಜಿ ಕೊಡುತ್ತೆ. ಸಮ್ಮರ್ ಟೈಮಲ್ಲಿ, ಬೇಸಿಗೆ ಕಾಲದಲ್ಲಿ ಬೆಲ್ಲ ಮತ್ತು ನೀರನ್ನು ಕುಡಿತಾರೆ, ಯಾಕಂತಂದರೆ ಇನ್ಸ್ಟೆಂಟಾಗಿ ಎನರ್ಜಿ ಬೂಸ್ಟ್ ಮಾಡುತ್ತೆ. ಇನ್ನೊಂದು ಮುಖ್ಯವಾಗಿರುವಂಥ ವಸ್ತು ಬೇಕಾಗಿರುವಂಥದ್ದು ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಡೈಜೆಷನ್ಗೆ ಒಳ್ಳೆಯದು, ಮತ್ತು ನಮ್ಮ ಹೊಟ್ಟೆಯ ಸಮತೋಲನ ಕಾಪಾಡೋದಕ್ಕೆ, ನಮ್ಮ ದೇಹವನ್ನು ಕೂಲಾಗಿಡೋದಕ್ಕೆ ಕೂಡ ಒಳ್ಳೆಯದು. ಚಿಟಿಕೆಯಷ್ಟು ಉಪ್ಪು ಎಲೆಕ್ಟ್ರೋಲೈಟ್ ಥರ ವರ್ಕ್ ಮಾಡುತ್ತೆ. ಅಂದರೆ ಬೇಸಿಗೆಯಲ್ಲಿ ಬೆವರಿ ಆ ಎನರ್ಜಿ ಏನು ಲಾಸ್ ಆಗಿರುತ್ತೆ ಅದನ್ನ ಇಮ್ಮಿಡಿಯೇಟಾಗಿ ರಿಸ್ಟೋರ್ ಮಾಡುತ್ತೆ ಈ ಉಪ್ಪು. ನಾನು ಹಿಮಾಲಯನ್ ಸಾಲ್ಟ್ ಬಳಸ್ತಾ ಇದ್ದೇನೆ. ಇದರದ್ದು ಲಿಂಕ್ ಬೇಕಾದರೂ ಹಾಕಿರ್ತೇನೆ, ನೀವು ನಾರ್ಮಲ್ ಸಾಲ್ಟ್ ಬೇಕಾದರೂ ಬಳಸ್ಬೋದು. ಚಿಟಿಕೆಯಷ್ಟು ಸಾಕು. ಅದಾದ ನಂತರ ಅತೀ ಮುಖ್ಯವಾಗಿರುವಂಥದ್ದು ನಮಗೆ ಗುಲ್ಕನ್ ದೇಹವನ್ನು ತಂಪು ಮಾಡೋದಕ್ಕೆ, ಶಕ್ತಿಯನ್ನು ಕೊಡೋದಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಇದು 1 ಚಮಚದಷ್ಟು ಹಾಕ್ಕೊಳ್ಳಿ. ಒಂದು ವೇಳೆ ಗುಲ್ಕನ್ ಇಲ್ಲದಿದ್ದರೆ ಏನು, ಕಲ್ಲು ಸಕ್ಕರೆಯನ್ನು ಉಪಯೋಗ ಮಾಡ್ಬೋದು. ಒಳ್ಳೆ ಕ್ವಾಲಿಟಿಯ ಗುಲ್ಕನ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಗುಲ್ಕನ್ ಹಾಗೆ ಬೇಕಾದರೂ ನೀವು ತಿನ್ಬೋದು. ಸಮ್ಮರ್ ಟೈಮಲ್ಲಿ ತುಂಬ ಜನ ಗುಲ್ಕನ್ ತಿಂತಾರೆ, ಯಾಕಂತಂದರೆ ಬಾಡಿಯನ್ನು ಕೂಲಾಗಿಡುತ್ತೆ ಮತ್ತು ನಿಮಗೆ ತುಂಬ ಎನರ್ಜಿ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೂಡ ಕೊಡ್ಬೋದು ಇದನ್ನ ತಿನ್ನೋದಕ್ಕೆ. ಇದೆಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದೂ ಚೆನ್ನಾಗಿ ಅಂದರೆ ಮಿಕ್ಸ್ ಆಗಬೇಕು. ಅದಾದ ನಂತರ ನಾವು ರೆಡಿ ಮಾಡಿಟ್ಟಿರುವಂಥ ಸಬ್ಜಾ ಸೀಡ್ಸ್ ಚೆನ್ನಾಗಿ ಸೆಟ್ ಆಗಿರುತ್ತೆ, ಅದನ್ನ ಹಾಕೋಬೋದು. ನೋಡಿ, ಇವಾಗ ಸಬ್ಜಾ ಸೀಡ್ಸ್ ರೆಡಿ ಆಗಿದೆ. ಈ ಥರ ಉಬ್ಬಿರುತ್ತೆ. ಒಂದು 10-15 ನಿಮಿಷ ನೀವು ನೀರಲ್ಲಿ ನೆನೆ ಹಾಕಿದರೆ ಸಾಕು, ಇಷ್ಟು ಚೆನ್ನಾಗಿ ಉಬ್ಬಿರುತ್ತೆ. ಇವಾಗ ಇದನ್ನ 1-2 ಚಮಚದಷ್ಟು ಹಾಕ್ಕೊಳ್ಳಿ. ನಿಮ್ಮದು ತುಂಬ ತಂಪು ಶರೀರ, ಶೀತ ಶರೀರ ಅಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಕೆಲವರಿಗೆ ಈ ಸಬ್ಜಾ ಸೀಡ್ಸ್ ತುಂಬ ಬಾಡಿನ ಕೂಲ್ ಮಾಡುತ್ತೆ, ಶೀತ ಅಥವಾ ಕೋಲ್ಡ್ ಆಗುವಂಥ ಸಂಭವ ಇರುತ್ತೆ. ಇಲ್ಲದಿದ್ದರೆ ನಾರ್ಮಲ್ ಆಗಿ ನಿಮಗೆ ಓವರ್ ಹೀಟ್ ಆಗಿದೆ ಅಂತಂದರೆ ನೀವು 1 ಚಮಚದಷ್ಟು ಆರಾಮ್ಸೆ ಹಾಕೋಬೋದು. ನಾನು 1-2 ಚಮಚದಷ್ಟು ಈ ಸಬ್ಜಾ ಸೀಡ್ಸನ್ನು ಇದಕ್ಕೆ ಹಾಕೊತಾ ಇದ್ದೇನೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನೀವಿದನ್ನ ಗ್ಲಾಸಿಗೆ ಹಾಕಿ ಸರ್ವ್ ಮಾಡ್ಬೋದು. ಜಸ್ಟ್ 1 ಗ್ಲಾಸ್ ಕುಡಿದ್ರೆ ಸಾಕು. ತುಂಬ ಬಾಯಾರಿಕೆ ಅನ್ನಿಸ್ತಾ ಇರುತ್ತೆ, ಎಷ್ಟೇ ನೀರು ಕುಡಿದ್ರೂ ಕೂಡ ದಾಹ ಕಮ್ಮಿ ಆಗಲ್ಲ, ಸುಸ್ತು ಕಮ್ಮಿ ಆಗಲ್ಲ. ತುಂಬ ಸುಸ್ತು ಅನ್ನಿಸ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ, ಸಂಕಟ ಬರ್ತಾ ಇದೆ ಅನ್ನೋರು ಬೇಸಿಗೆ ಟೈಮಲ್ಲಿ ಇದನ್ನ 1 ಗ್ಲಾಸ್ ಕುಡಿದ್ರೆ ಸಾಕು, ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ನಿಮಗೆ ಎನರ್ಜಿ ವಾಪಸ್ ಬರುತ್ತೆ, ನೀವು ತುಂಬ ಫ್ರೆಶ್ ಆಗಿ ಫೀಲ್ ಆಗ್ತೀರಾ, ದಾಹ ಕಮ್ಮಿ ಆಗುತ್ತೆ, ಬಾಯಾರಿಕೆ ಕಮ್ಮಿ ಆಗುತ್ತೆ. ಅದ್ಭುತ ಅಂತಂದರೆ ಅದ್ಭುತ ಲಾಭ ಇದೆ. ತುಂಬ ಓವರ್ ಹೀಟ್ ಆಗಿದೆ ಅಂತಂದರೆ ನೀವು 1 ವಾರ ಪ್ರತಿದಿನ ಕುಡಿದು ಆಮೇಲೆ ವಾರಕ್ಕೆ 1-2-3 ಸರಿ ಕುಡಿಬೋದು. ನಾರ್ಮಲ್ ಆಗಿ ಹೀಟ್ ಆಗಿದೆ ಅನ್ನೋರು ವಾರದಲ್ಲಿ 3-4 ಸರಿ ಆರಾಮ್ಸೆ ಕುಡಿಬೋದು, ಏನೂ ತೊಂದರೆ ಇಲ್ಲ. ನಿಮ್ಮದೇನಾದರೂ ಅಸ್ತಮಾ ಅಥವಾ ಉಬ್ಬಸ ಈ ಥರ ಅಂದರೆ ತುಂಬ ಕೋಲ್ಡ್ ಶರೀರ ಅಂತಂದರೆ ನೀವೊಂದು ಸ್ವಲ್ಪ ಇದನ್ನ ಅವಾಯ್ಡ್ ಮಾಡಿ ಅಥವಾ ಡಾಕ್ಟ್ರ್ ಹತ್ರ ಚೆಕ್ ಮಾಡ್ಕೊಂಡು ಕುಡೀರಿ. ಯಾಕಂತಂದರೆ ಉಬ್ಬಸ ಇದ್ದವರಿಗೆಲ್ಲ ಇದು ತುಂಬ ಕೋಲ್ಡ್ ಮಾಡ್ಬೋದು ಅಥವಾ ಕಫ ಜಾಸ್ತಿ ಮಾಡ್ಬೋದು. ಅದು ಬಿಟ್ಟಬೇಕಾದ್ರೆ ಮಕ್ಕಳಿಗೂ ಕೊಡ್ಬೋದು, ತುಂಬ ಚಿಕ್ಕ ಮಕ್ಕಳಿಗೆ ಬೇಡ. ಇನ್ನೊಂದು ಏನು ಅಂತಂದರೆ ಪ್ರೆಗ್ನೆಂಟ್ ಆಗಿದ್ದರೆ ನೀವೊಂದ್ಸರಿ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಕೊಂಡು ಕುಡೀರಿ. ಆಮೇಲೆ ಕೆಲವರಿಗೆ ಲೋ BP ಇರುತ್ತಲ್ವ, ಅಂಥವರು ಕೂಡ ಡಾಕ್ಟ್ರ್ ಹತ್ರ ಒಂದ್ಸರಿ ಚೆಕ್ ಮಾಡಿಕೊಂಡು ಕುಡೀರಿ. ಅದು ಬಿಟ್ಟರೆ ಬೇರೆ ಯಾರು ಬೇಕಾದರೂ ಕುಡಿಬೋದು. ಡಯಾಬಿಟಿಸ್ ಇದ್ದವರು
ಈ ಬೆಲ್ಲ ಮತ್ತು ಗುಲ್ಕನನ್ನು ಸ್ಕಿಪ್ ಮಾಡಿ ಬೇರೆ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೇ ಮಾಡಿ ಕುಡಿಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.